ಶ್ರೀಮಾತಾ ಫರ್ನಿಚರ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಹೋಮ್ ಅಪ್ಲಯನ್ಸಸ್. ನಮ್ಮಲ್ಲಿ ಕಿಚನ್ ಫರ್ನಿಚರ್, ವಾರ್ಡ್ರೋಬ್, ಆಫೀಸ್ ವರ್ಕ್ಸ್ ನಿಮ್ಮ ಅಭಿರುಚಿಗೆ ತಕ್ಕಂತೆ ಮಾಡಿಕೊಡಲಾಗುವುದು. ನಮ್ಮ ಸಂಸ್ಥೆಯಲ್ಲಿ ಖರೀದಿಸಿದ ಎಲ್ಲಾ ವಸ್ತುಗಳ ಮೇಲೆ ರಿಯಾಯಿತಿ ಹಾಗೂ ಸಾಲ ಸೌಲಭ್ಯವನ್ನ ಒದಗಿಸಿಕೊಡಲಾಗುವುದು. ಶ್ರೀಮಾತಾ ಫರ್ನಿಚರ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಹೋಮ್ ಅಪ್ಲಯನ್ಸಸ್, ಬಿಜೂರ್, ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಖಮಂಟಪ ಹತ್ತಿರ. ತಹಶೀಲ್ದಾರ್ ಬೈಂದೂರು ಹಾಗೂ ಶ್ರೀ ಉಪ್ಪುಂದ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತಾಧಿಕಾರಿ ಶೋಭಾಲಕ್ಷ್ಮಿ ಮಾತಾಡ್ತಾ ಇದ್ದೇನೆ. ಪುರಾಣ ಪ್ರಸಿದ್ಧವಾದ ಶ್ರೀ ಉಪ್ಪುಂದ ದುರ್ಗಾ ಪರಮೇಶ್ವರಿಯ ಜಾತ್ರೆಯನ್ನು ವೃಶ್ಚಿಕ ಮಾಸದಲ್ಲಿ ನಡೆಸಬೇಕು ಅಂತೇಳಿ ಇತಿಹಾಸದಿಂದನೂ ಕೂಡ ನಡೆದು ಬಂದಿರೋವಂಥದ್ದು. ಉಪ್ಪುಂದ ದುರ್ಗಾ ಪರಮೇಶ್ವರಿಯ ಮೂಲ ಸ್ಥಾನ ಕಾನಿಕೆರೆ ಆಗಿದೆ ಅಂತೇಳಿ ತಿಳಿದುಕೊಂಡಿದ್ದೇನೆ. ಇದರಲ್ಲಿ ನಾವು ಅನೇಕ ಸಭೆಗಳನ್ನು ಮಾಡಿ 15ರಿಂದ 22 ಮುಹೂರ್ತ ಬಂದಿರೋದ್ರಿಂದ 22ರವರೆಗೆ ಅನೇಕ ಪೂಜಾ ವಿಧಿವಿಧಾನಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಮನ್ಮೋಹರ ರಥೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ನಿರ್ಧರಿಸಲಾಗಿದೆ. ಅದರಂತೆ ನಮ್ಮೂರಲ್ಲಿ 15ರಿಂದ ಅನೇಕ ವಿಧಿವಿಧಾನಗಳು, ಪೂಜಾ ವಿಧಿವಿಧಾನಗಳು ನಡೀತಾ ಬಂದಿದೆ. ಇವತ್ತು 20ನೇ ತಾರೀಕು ಮನ್ಮೋಹರ ರಥೋತ್ಸವ ಅಭಿಜಿಂದ್ಲದಲ್ಲಿ 12ರಿಂದ 1 ಗಂಟೆಯಲ್ಲಿ ಮಾಡಬೇಕು ಅಂತೇಳಿ ಬಂದಿದೆ. ಈಗಾಗಲೇ ಸಭೆ ಮಾಡುವಾಗ ನಾವು ಅನೇಕ ಇಲಾಖೆಯ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆ, ಅನೇಕ ಇಲಾಖೆಗಳು, ಮೆಸ್ಕಾಂ ಇಲಾಖೆ, ಆರೋಗ್ಯ ಇಲಾಖೆ ಇವ್ರದ್ದೆಲ್ಲರದು ಸಹಕಾರ ತಗೊಂಡಿದ್ದೀವಿ. ಮತ್ತು ಕೋವಿಡ್ ಇರೋದ್ರಿಂದ ಇದನ್ನು ಸರಳವಾಗಿ ಆಚರಣೆ ಮಾಡಬೇಕು ಅಂತ ಗೈಡ್ಲೈನ್ಸ್ ಕೂಡ ಇರೋದ್ರಿಂದ ನಾವು ಸಾರ್ವಜನಿಕರಲ್ಲೂ ಕೂಡ ಕೇಳ್ಕೊಂಡಿದ್ದೀವಿ. ಇದನ್ನು ಮಾಡ್ತಾ ಇದ್ದೀವಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುಮಾರು 20 ವರ್ಷಗಳಿಂದ ಬೈಂದೂರು ತಾಲೂಕು ಉಪ್ಪುಂದದಾದ್ಯಂತ ಮನೆಮಾತಾಗಿರುವ ಸುವಿಧಾ ಫರ್ನಿಚರ್ ಮತ್ತು ಹೋಮ್ ಅಪ್ಲಯನ್ಸಸ್ ಅತಿ ಕಡಿಮೆ ಹಾಗೂ ಸ್ಪರ್ಧಾತ್ಮಕ ದರದಲ್ಲಿ ಪ್ರತಿ ಮನೆಯಲ್ಲೂ ಅದರದೇ ಆದ ಸುಂದರ ಆಕರ್ಷಣೆಯೊಂದಿಗೆ ಮನೆ ಮನಸ್ಸಿಗೆ ಮುದ ನೀಡುವ ಪೀಠೋಪಕರಣಗಳನ್ನು ನೀಡುವಲ್ಲಿ ಜನಮೆಚ್ಚುಗೆ ಪಡೆದಿರುವ ಏಕೈಕ ಪ್ರಸಿದ್ಧ ಪೀಠೋಪಕರಣಗಳ ಮಳಿಗೆ ಸುವಿಧಾ ಫರ್ನಿಚರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಒಂದೇ ಸೂರಿನಡಿಯಲ್ಲಿ ತಮಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಪೂರೈಸ್ತಾ ಇರುವ ನಮ್ಮ ಹೆಮ್ಮೆಯ ಸಂಸ್ಥೆ
ಸುವಿಧಾ ಫರ್ನಿಚರ್ಸ್ ಮತ್ತು ಹೋಮ್ ಅಪ್ಲಯನ್ಸಸ್. ಬನ್ನಿ ಬನ್ನಿ, ಒಮ್ಮೆ ಭೇಟಿ ಕೊಡಿ. ನಮ್ಮ ಸುವಿಧಾ ಫರ್ನಿಚರ್ಸ್ ಮತ್ತು ಹೋಮ್ ಅಪ್ಲಯನ್ಸಸ್, ಸುರಭಿ ಮೆಡಿಕಲ್ಸ್, ಬುದ್ಧಿವಂತ ಟೈಲ್ಸ್ ಅಂಡ್ ಗ್ರಾನೈಟ್ಸ್ ಹಾಗೂ ವಿನಾಯಕ ವೆಲ್ಡಿಂಗ್ ವರ್ಕ್ಸ್. ನಾನು ಗಣೇಶ್ ಗೌಡ ಅಂತ ಹೇಳಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಒಪ್ಪಂದ ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ. ನಾನೀಗ ಈ ದೇವಸ್ಥಾನದಲ್ಲಿ ಚಾರ್ಜ್ ತಗೊಂಡಿದ್ದು ಫೆಬ್ರವರಿ 19 ಅಂತ. ನಮ್ಮ ರಥಸಪ್ತಮಿ ದಿವಸ ಒಳ್ಳೆ ದಿವಸ ಅಂತ ನೋಡ್ಕೊಂಡು ನಾನು ಆ ದಿವಸದಲ್ಲಿ ಚಾರ್ಜ್ ತಗೊಂಡಿದ್ದೆ. ಬಟ್ ಈ ದೇವಸ್ಥಾನದಲ್ಲಿ ಏನಂತಂದ್ರೆ ಆ ರೀತಿಯ ಪುರಾತನವಾದ ಇತಿಹಾಸ ಇದ್ರೂ ಕೂಡ ಅಷ್ಟೊಂದು ಕೂಡ ಏನು ಹೊರಗಡೆಯಿಂದ ಜನಗಳು ಬರುವಂತ ನಮ್ಮ ಲೋಕಲ್ ಹೌಸ್ ಬಿಟ್ಟರೆ ಹೊರಗಡೆಯಿಂದ ಜನ ಬರೋದು ತುಂಬಾನೇ ಕಡಿಮೆ ಇದೆ. ಅದು ಕೂಡ ಇದು ಕೂಡ ಹೆಚ್ಚು ಪಾಪ್ಯುಲರ್ ಆಗ್ಬೇಕಂತ ನಮ್ಮ ಅಭಿಪ್ರಾಯ. ಬಟ್ ಇದಕ್ಕೆ ತುಂಬಾ ಇತಿಹಾಸ ಯಾವತ್ತೂ ನಮ್ಮ ಕೋಟೇಶ್ವರ ಜಾತ್ರೆ ಮರುದಿವಸನೇ ಆಗುವಂಥದ್ದು. ಹುಣ್ಣಿಮೆಗೆ ಯಾರಾದ್ರೂ ಹುಣ್ಣಿಮೆ ದಿವಸ ಪಾಡ್ಯಗೆ ಬರುವಂಥದ್ದು. ಇದು ನಮ್ಮ ಮಕ್ಕಳಿಗೆ ವೃಶ್ಚಿಕ ಮಾಸದಲ್ಲಿ ಬರುವಂತದ್ದು ಹಬ್ಬ ಆಗಿರುತ್ತೆ. ಮತ್ತೆ ಬಾಕಿ ನೋಡಿದ್ರೆ ಕಾರ್ತಿಕ ಮಾಸದ ಪಾಡ್ಯದಲ್ಲಿ ಬರುವಂತದ್ದು ಅಂತ ಹೇಳ್ತಾರೆ. ಅದಕ್ಕೆ ಆ ದಿವಸದಲ್ಲಿ ನಾವು ಹಬ್ಬವನ್ನ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಬಟ್ ಇವಾಗ ಈ ಸಲ ನೋಡಿದ್ರೆ ಹಬ್ಬನೇ ಸ್ವಲ್ಪ ಎಲ್ಲರೂ ಹಳೆಯವರೆಲ್ಲ ಹೇಳ್ತಾ ಇದ್ದಾರೆ ತುಂಬಾನೇ ಡಿಫ್ರೆಂಟ್ ಆಗಿದೆ ಅಂತ. ಯಾಕಂದ್ರೆ ಈ ಕೂಡ ತುಂಬಾ ಬೇಸಿಗೆಯಲ್ಲಿ ಆಗುವಂತ ಚಳಿಗಾಲ ವಾತಾವರಣ ಇರುವಂತ ಎರಡು ಮಿಶ್ರಣ ಇರುವಂತ ವಾತಾವರಣ ಆಗುವಂತ ಹಬ್ಬ ಆಗಿತ್ತು. ಆದ್ರೆ ಈ ಸರಿ ನೋಡಿದ್ರೆ ವಾತಾವರಣ ತುಂಬಾ ನಮ್ಮ ಮಳೆಯಲ್ಲಿ ಇಲ್ಲಿ ಕೊಡಿ ಹಬ್ಬ ಎಂಬುದು ಇಲ್ಲಿ ಕೊಡೆ ಹಬ್ಬ ಅನ್ನೋ ರೀತಿಯಲ್ಲಿ ನಮ್ಮ ಒಪ್ಪಂದ ಈ ಸರಿ ಆಗಿದೆ. सर्वमंगल मांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते दुर्गे देवी नमोस्तुते। ಇವತ್ತು
ದುರ್ಗಾ ಪರಮೇಶ್ವರಿ ದೇವಿಯ ಶ್ರೀ ಮನ್ಮನ್ಮೋಹನ ರಥೋತ್ಸವ ನಡೀತಾ ಇದೆ. ಇದನ್ನು ಈ ಕರಾವಳಿಯ ಶಕ್ತಿಸ್ಥಳ ಆಗಿದೆ ಈ ದೇವಾಲಯ. ಇದನ್ನು ನಾವು ವೃಶ್ಚಿಕ ಮಾಸದಲ್ಲಿ ಆಚರಣೆ ಮಾಡುವುದರಿಂದ ಕೊಡಿ ಹಬ್ಬ ಅಂತೇಳಿ ಹೇಳಿ ಪ್ರತೀತಿ. ಇದು ಕೊಡಿಯನ್ನು ಅರಳಿಸ್ತಕ್ಕಂಥ ಒಂದು ಹಬ್ಬ ಆಗಿ ಮೂಡಿ ಬಂದಿದ್ದು ಅಪಾರ ಭಕ್ತ ಜನರು ಇವತ್ತಿನ ದಿನ ಈ ದೇವಾಲಯಕ್ಕೆ ಬಂದು ಕಬ್ಬಿನ ಜಲ್ಲೆಯನ್ನು ತಗೊಂಡು ಮನೆಗೆ ಹೋಗುವಂಥದ್ದು ಪ್ರತೀತಿಯಾಗಿರ್ತದೆ. ಈ ಕ್ಷೇತ್ರ ಸುಮನಾ ನದಿಯ ತಟದಲ್ಲಿ ಇದ್ದು ಶಕ್ತಿ ಸ್ಥಳ ಆಗಿದ್ದು ತಾಯಿ ದುರ್ಗಾ ಪರಮೇಶ್ವರಿಯ ನಾಮಾಂಕಿತದಲ್ಲಿ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸ್ತಾ ಬಂದಿದ್ದಾಳೆ. ವಿಶೇಷವಾಗಿ ಸಂತಾನಕ್ಕೆ ಹಾಗೂ ಮಾಂಗಲ್ಯ ಮದುವೆಗೆ ಬಹಳ ವಿಶೇಷವಾಗಿ ಮೀನುಗಾರರು, ಬಂಟರು, ಎಲ್ಲರೂ ರೈತರು ಸಹಿತ ಈ ದೇವಾಲಯವನ್ನು ಬಹಳ ಹಿಂದಿನಿಂದಲೂ ನಂಬಿಕೊಂಡು ಬಂದಿದ್ದಾರೆ. ರಥಬೀದಿ ಅತಿ ಚಿಕ್ಕದಿರೋದ್ರಿಂದ ಜನಸಂಖ್ಯೆ ತುಂಬಾ ಸೇರುತ್ತಾರೆ. ಅಲ್ಲಿ ತುಂಬಾ ಇಕ್ಕಟ್ಟಾಗ್ತದೆ ನಮಗೆ. ಅದು ಒಂದು ಮಳೆ ತುಂಬಾ ಅಡಚಣೆ ಕೊಡ್ತದೆ. ಎರಡು ವರ್ಷದಿಂದ ಕೊರೋನಾ ಅಡಚಣೆ ಕೊಟ್ಟು ಇವತ್ತ ಮಳೆ ಕೊಡ್ತೇವೆ. ಆದರೂ ದೇವಿಯ ಕೃಪೆಯಿಂದ ರಥಾರೋಹಣ ಸಮಯದಲ್ಲಿ ಮಳೆ ತುಂಬಾ ಕಡಿಮೆ ಆಗಿದೆ. ಹಾಗೆ ಸಹ ಸಂಜೆ ಕಡಿಮೆ ಆಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾ ಹಾಗೂ ಈ ರಥೋತ್ಸವಕ್ಕೆ ಶುಭವನ್ನು ಕೋರುತ್ತೇವೆ. ಶ್ರೀಮಾತಾ ಫರ್ನಿಚರ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಹೋಮ್ ಅಪ್ಲಯನ್ಸಸ್. ನಮ್ಮಲ್ಲಿ ಕಿಚನ್ ಫರ್ನಿಚರ್, ವಾರ್ಡ್ರೋಬ್, ಆಫೀಸ್ ವರ್ಕ್ಸ್ ನಿಮ್ಮ ಅಭಿರುಚಿಗೆ ತಕ್ಕಂತೆ ಮಾಡಿಕೊಡಲಾಗುವುದು. ನಮ್ಮ ಸಂಸ್ಥೆಯಲ್ಲಿ ಖರೀದಿಸಿದ ಎಲ್ಲಾ ವಸ್ತುಗಳ ಮೇಲೆ ರಿಯಾಯಿತಿ ಹಾಗೂ ಸಾಲ ಸೌಲಭ್ಯವನ್ನ ಒದಗಿಸಿಕೊಡಲಾಗುವುದು. ಶ್ರೀಮಾತಾ ಫರ್ನಿಚರ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಹೋಮ್ ಅಪ್ಲಯನ್ಸಸ್, ಬಿಜೂರ್, ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಖಮಂಟಪ ಹತ್ತಿರ.
20 ವರ್ಷಗಳಿಂದ ಬೈಂದೂರು ತಾಲೂಕು ಉಪ್ಪುಂದದಾದ್ಯಂತ ಮನೆಮಾತಾಗಿರುವ ಸುವಿಧಾ ಫರ್ನಿಚರ್ ಮತ್ತು ಹೋಮ್ ಅಪ್ಲಯನ್ಸಸ್ ಅತಿ ಕಡಿಮೆ ಹಾಗೂ ಸ್ಪರ್ಧಾತ್ಮಕ ದರದಲ್ಲಿ ಪ್ರತಿ ಮನೆಯಲ್ಲೂ ಅದರದೇ ಆದ ಸುಂದರ ಆಕರ್ಷಣೆಯೊಂದಿಗೆ ಮನೆ ಮನಸ್ಸಿಗೆ ಮುದ ನೀಡುವ ಪೀಠೋಪಕರಣಗಳನ್ನು ನೀಡುವಲ್ಲಿ ಜನಮೆಚ್ಚುಗೆ ಪಡೆದಿರುವ ಏಕೈಕ ಪ್ರಸಿದ್ಧ ಪೀಠೋಪಕರಣಗಳ ಮಳಿಗೆ ಸುವಿಧಾ ಫರ್ನಿಚರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಒಂದೇ ಸೂರಿನಡಿಯಲ್ಲಿ ತಮಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಪೂರೈಸ್ತಾ ಇರುವ ನಮ್ಮ ಹೆಮ್ಮೆಯ ಸಂಸ್ಥೆ ಸುವಿಧಾ ಫರ್ನಿಚರ್ಸ್ ಮತ್ತು ಹೋಮ್ ಅಪ್ಲಯನ್ಸಸ್. ಬನ್ನಿ ಬನ್ನಿ ಒಮ್ಮೆ ಭೇಟಿ ಕೊಡಿ. ನಮ್ಮ ಸುವಿಧಾ ಫರ್ನಿಚರ್ಸ್ ಮತ್ತು ಹೋಮ್ ಅಪ್ಲಯನ್ಸಸ್ ಸುರಭಿ ಮೆಡಿಕಲ್ಸ್, ಬುದ್ಧಿವಂತ ಟೈಲ್ಸ್ ಅಂಡ್ ಗ್ರಾನೈಟ್ಸ್ ಹಾಗೂ ವಿನಾಯಕ ವೆಲ್ಡಿಂಗ್ ವರ್ಕ್ಸ್.